ಭಾರತ ದೇವಾಲಯಗಳ ನಾಡು. ಇಲ್ಲಿ ದೇವರನ್ನ ಇಂತಹದೇ ರೂಪದಲ್ಲಿ ಆರಾಧಿಸಬೇಕೆಂಬ ಎಲ್ಲಿಯೂ ನೇಮ ಕೂಡ ಇಲ್ಲ. ಕೆಲವರು ದೇವರನ್ನು ನಿರಾಕಾರ ಪರಬ್ರಹ್ಮನೆಂದು ಪೂಜಿಸಿದರೆ ಮತ್ತೆ ಕೆಲವರು ವಿಗ್ರಹಗಳನ್ನು ಪೂಜಿಸುತ್ತಾರೆ. ಇನ್ನು ಕೆಲವರು ಕಲ್ಲು ಬಂಡೆಗಳನ್ನು ಪೂಜಿಸಿದರೆ ಕೆಲವರು ಹುತ್ತವನ್ನು ಪೂಜಿಸುತ್ತಾರೆ. ಹಾಗೆಯೇ ಕೆಲವರು ಮರಗಳನ್ನು ಪೂಜಿಸಿದರೆ ಇನ್ನು ಕೆಲವರು ಚಪ್ಪಲಿಗಳನ್ನೇ ಪೂಜಿಸುವಂತಹ ಸಂಪ್ರದಾಯ ನಮ್ಮ ಭಾರತದಲ್ಲಿದೆ. ಹೀಗೆ ತಮಗೆ ತೋಚಿದ ರೀತಿಯಲ್ಲಿ ದೇವರನ್ನು ಪೂಜಿಸುತ್ತಾ ಬಂದಿದ್ದಾರೆ ನಮ್ಮ ಜನ. ಜನರು ಪೂಜಿಸುವ ವಿಚಿತ್ರ ದೇವಾಲಯಗಳು ಸಹ ನಮ್ಮ ಭಾರತ ಉದ್ದಕ್ಕೂ ಅಚ್ಚರಿ ಮೂಡಿಸುತ್ತವೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಭಾರತದಲ್ಲಿ ಇರುವಂತಹ ಕೆಲವು ಅಚ್ಚರಿಯ ವಿಚಿತ್ರ ದೇವಾಲಯಗಳ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಕರ್ಣಿ ಮಾತಾ ದೇವಸ್ಥಾನ ರಾಜಸ್ಥಾನದಲ್ಲಿರುವ ಈ ದೇವಸ್ಥಾನದಲ್ಲಿ ದುರ್ಗಾ ದೇವತೆಯೇ ಆರಾಧ್ಯ ದೇವತೆಯಾಗಿದ್ದಾಳೆ. ಇದು ಇಲಿಗಳ ದೇವಾಲಯ ಎಂದೇ ಖ್ಯಾತಿ ಪಡೆದಿರುವಂತಹ ದೇವಾಲಯ. ದುರ್ಗಾ ಮಾತಾ ಅವತಾರವೆಂದು ಪರಿಗಣಿಸಲಾಗಿರುವ ದೇವಿ ಕರ್ಣಿ ತನ್ನ ಕುಟುಂಬ ಸದಸ್ಯರು ಯಾರೂ ಸಾಯುವುದಿಲ್ಲ, ಎಲ್ಲರೂ ಇಲಿಗಳಾಗಿ ಜನ್ಮ ಎತ್ತುತ್ತಾರೆ ಎಂದು ಹೇಳಿದ್ದಳಂತೆ. ಈ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಇಂದಿಗೂ 20,000 ಇಲಿಗಳಿದ್ದು ಅವುಗಳಿಗೆ ಪುಷ್ಕಳ ಆಹಾರ ಸೇರಿದಂತೆ ಸಕಲ ವಿಧವಾದ ಪೂಜೆ ಸೌಲಭ್ಯಗಳು ಇಲ್ಲಿ ದೊರೆಯುತ್ತವೆ. ಭಕ್ತಾದಿಗಳು ಇಲ್ಲಿ ಬಂದು ಇಲಿಗಳ ಪೂಜೆಯನ್ನು ಮಾಡುತ್ತಾರೆ. ಜೊತೆಗೆ ಅವುಗಳಿಗೆ ಹಾಲು ಹಾಗೂ ಬೇಕಾದಂತಹ ಆಹಾರಗಳನ್ನು ನೈವೇದ್ಯವಾಗಿ ನೀಡುತ್ತಾರೆ. ಚನ್ನಪಟ್ಟಣದ ಶ್ವಾನ ದೇವಾಲಯ ಇದು ನಮ್ಮದೇ ಆದಂತಹ ಕರ್ನಾಟಕದ ಚನ್ನಪಟ್ಟಣದಲ್ಲಿರುವ ವಿಲಕ್ಷಣವಾದ ದೇವಾಲಯ. ಚನ್ನಪಟ್ಟಣದ ಎವಿ ಹಳ್ಳಿ ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಾಯಿಗಳನ್ನು ಕಾಪಾಡುತ್ತವೆ ಎಂದು ನಂಬಿಕೆ ಇದ್ದು ಈ ಗ್ರಾಮದಲ್ಲಿ ನಾಯಿಗಳಿಗೆ ದೇವಾಲಯ ನಿರ್ಮಿಸಲಾಗಿದ್ದು ನಾಯಿಗಳನ್ನು ದೇವರಂತೆ ಇಲ್ಲಿ ಪೂಜಿಸಲಾಗುತ್ತದೆ. ವೀಸಾ ದೇವಾಲಯ ಹೈದರಾಬಾದ್. ವಿದೇಶಕ್ಕೆ ತೆರಳುವ ಇಚ್ಛೆ ಇದ್ದರೆ ಸಾಕು, ಅದಕ್ಕೆ ವೀಸಾ ಸಹ ಬೇಕಲ್ಲ ಸ್ನೇಹಿತರೆ. ವಿದೇಶಯಾನ ಇಚ್ಛೆ ಪಡುವವರು ವೀಸಾ ಬೇಕಾದರೆ ಹೈದರಾಬಾದ್ನ ಈ ದೇವಾಲಯವನ್ನು ಒಮ್ಮೆ ಪೂಜೆ ಸಲ್ಲಿಸಿದರೆ ಸಾಕು, ನಿಮಗೆ ವೀಸಾ ಸಿಗೋದು ಗ್ಯಾರಂಟಿ ಎಂದು ಇಲ್ಲಿನ ಜನರು ನಂಬುತ್ತಾರೆ. ಏಕೆಂದರೆ ಈ ದೇವಾಲಯದ ಹೆಸರೇ ವೀಸಾ ದೇವಾಲಯ. ಯಲ್ಕೂರು ಗ್ರಾಮದಲ್ಲಿರುವ ಬಾಲಾಜಿ ದೇವಾಲಯವೇ ವೀಸಾ ದೇವಾಲಯ ಎಂದು ಇಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಹೀಗಾಗಿ ವೀಸಾ ಸಂದರ್ಶನಕ್ಕೆ ಹೊರಡುವವರು ಸಂದರ್ಶನಕ್ಕೂ ಮುನ್ನ ಈ ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸುವುದು ಇಲ್ಲಿನ ವಿಶೇಷತೆಯಾಗಿದೆ. ಭಾರತ ಮಾತಾ ಮಂದಿರ ವಾರಣಾಸಿ ಪುರಾಣ ಪ್ರಸಿದ್ಧ ನಗರಿ. ಪುರಾತನ ಕಾಲದಲ್ಲಿ ವಿದ್ಯೆಗೆ ಹೆಸರಾಗಿದ್ದ ಈ ನಗರ ತನ್ನ ಸಾಂಸ್ಕೃತಿಕ ವೈಭವವನ್ನು ಹಾಗೆಯೇ ಉಳಿಸಿಕೊಂಡಿದೆ. ಕಾಶಿ ವಿಶ್ವನಾಥ ದೇವಾಲಯ ಇಲ್ಲಿನ ಪ್ರಸಿದ್ಧ ದೇವಾಲಯವಾಗಿದ್ದು ಭಾರತದ ಆಧ್ಯಾತ್ಮಿಕ ರಾಜಧಾನಿ ಎಂದು ಕರೆದುಕೊಳ್ಳುವ ಈ ನಗರದಲ್ಲಿ ಭಾರತ ಮಾ ದೇವಾಲಯವೂ ಕೂಡ ಇದೆ. ಇದನ್ನು 1936ರಲ್ಲಿ ಮಹಾತ್ಮ ಗಾಂಧಿ ಉದ್ಘಾಟಿಸಿದ್ದರು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರಿಗಾಗಿಯೇ ಈ ದೇವಾಲಯವನ್ನು ನಿರ್ಮಿಸಲಾಗಿದ್ದು ದೇಶಭಕ್ತಿಯ ಶ್ರದ್ಧಾ ಕೇಂದ್ರವಾಗಿ ಈಗ ಇದು ತಲೆ ಎತ್ತಿ ನಿಂತಿದೆ. ಇಲ್ಲಿ ಯಾವುದೇ ದೇವರ ಮೂರ್ತಿ ಇಲ್ಲ, ಬದಲಾಗಿ ಭಾರತದ ನಕ್ಷೆಯೇ ಈ ದೇವಾಲಯದ ದೇವರು ಎಂದು ನಂಬಲಾಗಿದೆ. ಬುಲೆಟ್ ಬಾಬಾ ದೇವಸ್ಥಾನ ರಾಜಸ್ಥಾನ. ಜೋಧಪುರದಲ್ಲಿರುವ ಬುಲೆಟ್ ಬಾಬಾ ದೇವಸ್ಥಾನ ವಿಚಿತ್ರವಾಗಿದೆ. ಈ ದೇವಾಲಯ ಸುರಕ್ಷಿತ ಪ್ರಯಾಣವಾಗುವಂತೆ ಕೋರಲು ಭಕ್ತರು ಇಲ್ಲಿ ಬರುತ್ತಾರೆ. ಹಾಗೆ ಬಂದವರು ಮದ್ಯವನ್ನು ಇಲ್ಲಿ ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಈ ಗ್ರಾಮದ ಮುಖ್ಯಸ್ಥನ ಮಗ ಓಂ ಎಂಬಾತ ರಸ್ತೆ ಅಪಘಾತದಲ್ಲಿ ಸತ್ತು ಹೋಗುತ್ತಾನೆ. ನಂತರ ಪೊಲೀಸರು ಆ ಬೈಕನ್ನು ವಶಪಡಿಸಿಕೊಳ್ಳುತ್ತಾರೆ. ಆದರೂ ಮತ್ತೆ ಅಪಘಾತವಾದ ಸ್ಥಳಕ್ಕೆ ಆ ಬುಲೆಟ್ ಬೈಕು ಪದೇ ಹೋಗಿ ಅಲ್ಲಿಯೇ ನಿಲ್ಲುತ್ತಿತ್ತು. ಹೀಗೆ ಪೊಲೀಸರು ಎಷ್ಟೋ ಬಾರಿ ಆ ಬೈಕನ್ನು ಅಪಘಾತ ಸ್ಥಳದಿಂದ ಪೊಲೀಸ್ ಸ್ಟೇಷನ್ಗೆ ತಂದರೂ ಸಹ ವಾಪಸ್ಸು ಆ ಬೈಕು ತನ್ನಂತಾನೇ ಅಪಘಾತವಾದ ಸ್ಥಳಕ್ಕೆ ಹೋಗಿ ಬೀಳುತ್ತಿತ್ತು. ಇದನ್ನು ಕಂಡ ಪೊಲೀಸರು ಈ ಬೈಕಿನಲ್ಲಿ ಏನೋ ಒಂದು ವಿಸ್ಮಯ ಇದೆ ಎಂದು ಅದೇ ಸ್ಥಳದಲ್ಲಿ ಆ ಬೈಕನ್ನು ನಿಲ್ಲಿಸಿ ಒಂದು ದೇವಸ್ಥಾನವನ್ನು ಈಗ ಕಟ್ಟಿದ್ದಾರೆ. ಹೀಗಾಗಿ ರಸ್ತೆಯುದ್ದಕ್ಕೂ ಹೋಗುವಂತಹ ಯಾತ್ರಾರ್ಥಿಗಳು ಈ ದೇವಸ್ಥಾನಕ್ಕೆ ಅಂದರೆ ಈ ಬುಲೆಟ್ಗೆ ಕೈ ಮುಗಿದು ಆಮೇಲೆ ತಮ್ಮ ಪ್ರವಾಸವನ್ನು ಮುಂದುವರಿಸುತ್ತಾರೆ.
ವಿಸ್ಕಿ ಕಾಲಭೈರವ ದೇವಸ್ಥಾನ ಉಜ್ಜಯಿನಿ. ಕಾಲಭೈರವ ಸ್ವಾಮಿ ದೇವಾಲಯ ಮಧ್ಯಪ್ರದೇಶದ ಉಜ್ಜಯಿನಿ ನಗರದಲ್ಲಿದೆ. ಕಾಲಭೈರವ ಸ್ವಾಮಿ ನಗರದ ರಕ್ಷಕನೆಂದು ಇಲ್ಲಿನ ಜನರು ನಂಬುತ್ತಾರೆ. ಕಾಲಭೈರವ ಸ್ವಾಮಿ ದೇವಾಲಯ ಶಿಪ್ರಾ ನದಿಯ ದಂಡೆಯ ಮೇಲಿದ್ದು ಪ್ರತಿದಿನ ನೂರಾರು ಭಕ್ತರು ಇಲ್ಲಿಗೆ ಭೇಟಿ ಕೊಡುತ್ತಾರೆ. ಅಷ್ಟೇ ಅಲ್ಲ, ಭೈರವನ ಪೂಜೆ ಶೈವ ಸಂಪ್ರದಾಯದಂತೆ ನಡೆಯುತ್ತದೆ. ಆದರೂ ಕಾಲಭೈರವ ಮೂಲ ದೇವರಾಗಿ ಕಪಾಲಿಕ ಮತ್ತು ಅಘೋರ ಪಂಥಗಳ ಸಾಂಪ್ರದಾಯಿಕ ದೇವರು ಎಂದು ಇಲ್ಲಿ ನಂಬಲಾಗುತ್ತದೆ. ಹೀಗಾಗಿ ಈ ದೇವರಿಗೆ ಮದ್ಯ, ಮಾಂಸ, ಮೀನನ್ನು ಈ ದೇವರಿಗೆ ಪ್ರಸಾದದ ರೀತಿಯಲ್ಲಿ ಕೊಡುತ್ತಾರೆ. ಮದ್ಯವನ್ನು ದೇವರಿಗೆ ನೈವೇದ್ಯ ಮಾಡುವುದು ಇಲ್ಲಿನ ಒಂದು ವಿಶೇಷತೆಯಾಗಿದೆ. ಹೀಗಾಗಿ ನೀವು ಭಕ್ತರು ಹೆಚ್ಚು ತರಹದ ವಿಸ್ಕಿ ಬಾಟಲುಗಳನ್ನು, ಬ್ರ್ಯಾಂಡಿ ಬಾಟಲುಗಳನ್ನು, ಸರಾಯಿ ಬಾಟಲುಗಳನ್ನು ತೆಗೆದುಕೊಂಡು ಈ ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಉಳಿದ ಮದ್ಯವನ್ನು ತಾವು ಸೇವಿಸುತ್ತಾರೆ. ಹೀಗಾಗಿ ಈ ದೇವಸ್ಥಾನ ವಿಸ್ಕಿ ಕಾಲಭೈರವ ದೇವಸ್ಥಾನ ಎಂದೇ ಹೆಸರುವಾಸಿಯಾಗಿದೆ. ದೇಶಾದ್ಯಂತ ಸಂಕ್ರಾಂತಿಯ ಸಮಯದಂದು ಜಾತ್ರೆಗಳು ಭರ್ಜರಿಯಾಗಿ ನಡೆಯುತ್ತದೆ. ಆದರೆ ಉತ್ತರ ಪ್ರದೇಶದಲ್ಲಿ ಒಂದು ವಿಚಿತ್ರ ಜಾತ್ರೆ ಕೂಡ ನಡೆಯುತ್ತದೆ. ಅದುವೇ ಪ್ರೇಮಿಗಳ ಜಾತ್ರೆ. ಸಂಕ್ರಾಂತಿ 2 ದಿನಗಳು ವಿಶೇಷವಾಗಿ ಈ ಜಾತ್ರೆ ನಡೆಯುತ್ತದೆ. ಉತ್ತರ ಪ್ರದೇಶದ ಬಂಡಾ ನಗರದ ಕೇರ್ ನದಿಯ ದಡದಲ್ಲಿ ಈ ಜಾತ್ರೆ ಪ್ರತಿ ವರ್ಷ ನಡೆಯುತ್ತದೆ. ಇಲ್ಲಿ ನಟಬಲಿ ಬಾಬಾನ ದೇವಾಲಯವಿದೆ. ಇದು ಪ್ರೇಮಿಗಳ ಕಾಮನೆಗಳನ್ನು ಈಡೇರಿಸುವ ದೇವತೆ ಎಂದು ನಂಬಿಕೆ ಇದೆ. ಆದ್ದರಿಂದ ದೂರದ ಊರುಗಳಿಂದ ಪ್ರೇಮಿಗಳು ಹೆಚ್ಚಾಗಿ ಬಂದು ನಟಬಲಿ ಬಾಬಾನಿಗೆ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಹೀಗೆ ಪ್ರಾರ್ಥನೆ ಸಲ್ಲಿಸಿದರೆ ತಮ್ಮ ಪ್ರೇಮವು ಯಶಸ್ವಿಯಾಗುತ್ತದೆ ಹಾಗೂ ತಾವು ಅಂದುಕೊಂಡ ಹುಡುಗಿಯೊಂದಿಗೆ ಮದುವೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಇದೇ ಕಾರಣ ಪ್ರೇಮಿಗಳು ಇಲ್ಲಿ ಈ ನದಿಯ ದಡದಲ್ಲಿ 2 ಅಡಿ ಗುಂಡಿಯನ್ನು ತೋಡಿ ತಮ್ಮ ಶರೀರವನ್ನ, ಅಂದರೆ ಮುಖವನ್ನ ಆ ಗುಂಡಿಯಲ್ಲಿ ಹಾಕಿ 5 ನಿಮಿಷಗಳ ಕಾಲ ದೇವರಿಗೆ ಪ್ರಾರ್ಥನೆ ಮಾಡುತ್ತಾರೆ. ಹೀಗೆ ಪ್ರಾರ್ಥನೆ ಮಾಡುವುದರಿಂದ ತಾವು ಪ್ರೀತಿಸಿದ ಹುಡುಗ ಅಥವಾ ಹುಡುಗಿ ದೊರಕುತ್ತಾರೆ ಎನ್ನುವ ನಂಬಿಕೆ ಇದೆ. ಇದೇ ಕಾರಣ ಈ ಗುಂಡಿಯಲ್ಲಿ ತಮ್ಮ ಶಿರವನ್ನು ಹಾಕಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುವುದು ನಿಜಕ್ಕೂ ಒಂದು ವಿಸ್ಮಯವಾದಂತಹ ಸನ್ನಿವೇಶ ಇರುತ್ತದೆ. ಇದನ್ನು ನೋಡಲೆಂದೇ ಸಾವಿರಾರು ಜನರು ಇಲ್ಲಿ ಸೇರುತ್ತಾರೆ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಮಾಹಿತಿ ಕೊಟ್ಟಿದ್ದು ಕೆಲವು ವಿಚಿತ್ರ ದೇವಾಲಯಗಳ ಬಗ್ಗೆ. ಆದರೆ ನಮ್ಮ ಭಾರತದಲ್ಲಿ ಪ್ರತಿಯೊಂದು ದೇವಾಲಯಕ್ಕೂ ತನ್ನದೇ ಆದ ಒಂದು ವಿಸ್ಮಯತೆ, ತನ್ನದೇ ಆದ ಒಂದು ವಿಚಿತ್ರ ಅಂಟಿಕೊಂಡಿದೆ. ಅಂತಹ ದೇವಾಲಯಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೇಳಲು ಪ್ರಯತ್ನ ಮಾಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಟೇಕ್ ಕೇರ್.